ರೊಕ್ಕ ಯಾರ್ಯಾರು ಕೊಡ್ಬೇಕೈತಿ ನೋಡಿದಿಲ್ಲ ಬಡ್ಡಿ ಅದು ಯಾಕೋ ಮಕ್ತು ಮಾಚ ಇಲ್ಲಿ ಅದಾನ 3 ವರ್ಷ 1 ಲಕ್ಷ ರೂಪಾಯಿ ತಗೊಂಡಿದ್ಲ ಸಾವುಕಾರ ಗಾಡಿ ಬಗ್ಗೆ ಮುಚ್ಕೊಳ್ತಾನ ನೋಡಿದೀನಿ ಪಕ್ಕ ಗಪ್ಪರ್ ಚೀಸ್ ನೋಡಿ ಏ ಅಲ್ಲಿ ಬಾಯ್ ಹಿಡ್ಕೊ ಓಡ್ತೆ ಮುಚ್ಕೋತಿ ನೀನು ಮುಚ್ಕೋತಿ ರೊಕ್ಕ ರೊಕ್ಕ ಕೊಡೋದು ಬರೋಣ ಮುಚ್ಕೋತಿ ರೊಕ್ಕ ತಗೊಂಡ್ ಅಲ್ಲ ಎಷ್ಟು ಹುಡುಕ್ಯಾಡೋದು ನೀನು ಊರಾಗ ಐತಲ್ಲ ಅದು ಹುಡುಕ್ಯಾಡೋದಂದ್ರೆ ಏನು ರೊಕ್ಕ ಕೊಟ್ಟು ನಾವು ನಾಯಿ ಹಂಗೈತೆ ಅವ್ರದ ಏನ ಮತ್ತೆ ಇಲ್ಲಿ ಬಗ್ಗ್ಯಾಗ ಹಾಸಿ ಕೊಟ್ರ ನೀನು ಮತ್ತೆ ಹಲ್ಲ ಮುರಿತಾವ ಬಾಯಾಗನು ಸುಮ್ಮ ಹಿರಿ ಮನುಷ್ಯ ಅಂತೇಳಿ ಕಿಮ್ಮತ್ ಕೊಡೋಣ ಹಿಂಗೆ ಮುಚ್ಕೋದೈತಿ ಕೊಡ್ತೇನೆ ಸಗರ್ ಎಂತ ಕೊಡವ 3 ವರ್ಷ ಆತ ಬಟ್ ಕೊಡ್ತಾನೈತಿ ಸಿಕ್ಕಾಗೊಮ್ಮೆ ಕೊಡ್ತೇನೆ ಸಗರ್ ಕೊಡ್ತೇನೆ ಯಾವಾಗ ಬೇಕಲ್ಲ ಅದ ಕೊಡ್ತಾನೆ ಅಂದ್ರೆ 3 ವರ್ಷ ಆದ ಬರೀ ಕೊಡ್ತಾನ ಅನ್ನಕತಿ ಬಡ್ಡಿ ಇಲ್ಲ ಗಂಟಿಲ್ಲ ಒಂದು 15 ದಿವ್ಸನೇ ಕೊಡ್ತೇನೆ ಏ 15 ದಿವಸ ಅಲ್ಲ 15 ದಿವಸ ಸಾವ್ಕಾರ 15 ದಿವಸ ರೀ 15 ದಿವಸ ಅಲ್ಲ ಈಗ 15 ನಿಮಿಷ ಬಿಟ್ಟು ಹಾಳಿ ಸಿಗುದಿಲ್ಲ ಒಟ್ಟ ನಮಗೆ ಈಗ ರೊಕ್ಕ ಬೇಕಂದ್ರೆ ಬೇಕೀಗ ಜಾಗದ ಮೇಲೆ ಫೋನ್ ಹಚ್ಚು ನೀ ಯಾರನ್ನ ಖರ್ಚ 8 ದಿವಸ ಆತಿ ಹಡ್ಸಿ ಮಕ್ಳು ಕೈ ಸಿಕ್ಕಿರ್ಕಿಲ್ಲ ಒಟ್ಟಾಡ್ಸೋಂಗಿಲ್ಲ ಏನಿಲ್ಲ ಸಗರ್ ಆಡ್ಸೋದು ಬಿಡ್ರಿ ರೊಕ್ಕ ಕೊಡ ರೊಕ್ಕ ಕೊಡ್ತೇನೆ ಸಗರ್ ಕೊಡ್ತೇನೆ ಹೇಳ ಪಟ್ನ ಏನು ಫೋನ್ ಪೇ ಮಾಡ ಫೋನ್ ಪೇದಾಗ ಇಲ್ರಿ ನನ್ನ ಫೋನ್ ಇದ್ರದ್ದು ಐತ್ರಿ ಇಟ್ಟ ಇರ್ತೈತಿಲ್ಲ 300 ರೂಪಾಯಿ ಐತ್ರಿ ಚೈನಾ ಭಾತ ಐತ್ರಿ ಮತ್ತೆ ಅದು ಸ್ವಿಚ್ ಆಫ್ ಇರ್ತೈತಿ ಅವಾಗ ಬೇಕಾವಾಗ ನಮ್ಮ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಯಾನವ ನನಗೆ ಬ್ಲ್ಯಾಕ್ ಲಿಸ್ಟ್ ಹಾಕಕ್ಕೆ ಬರಂಗಿಲ್ಲ ರೀ ಅಣ್ಣ ಹೆಂಗೇನ್ರಿ ನಾವು ಸಾವ್ಕಾರ ಕೊಡ್ತೇನೆ ಸಾವ್ಕಾರ ಎಲ್ಲಿ ಕೊಡ್ತಾನ ಅಂತ ಹೇಳಿ ಬರೀ ಇದನ್ನ ಹೇಳ್ತಿ ಯಾವಾಗ ಬೇಕಲ್ಲ ಇವತ್ತು ರೊಕ್ಕ ಬೇಕು ನಮಗೆ ಇವತ್ತು ಸಂಜೆ ಒಳಗೆ ನಮ್ಗೆ ರೊಕ್ಕ ಬೇಕ ಇರ್ಲಿಲ್ಲ ಅಂದ್ರೆ ನೀ ಹೆಣಾನ ಇವತ್ತು ನಮ್ಮ ರೊಕ್ಕ ಮುಣಗೋಗ್ಲಾಕವು ಸಾವ್ಕಾರ ಇವತ್ತು ಹೆಣಾನ ಲಕ್ಷ ಹೋಗಿಲ್ಲ ನಿನ್ನ ಮತ್ತೆ ಆಳ ಕರಿಸಿ ಬಡಿಸಿ ನೀನು ಮತ್ತೆ ಜೀವಂತ ಮುಚ್ಚಿಬಿಡ್ತು ನೀನು ಮತ್ತೇನು ಎಷ್ಟು ಟೆನ್ಷನ್ ಅಪ್ಪ ಮರೆ ಫೋನ್ ಹಚ್ಚಿರ ಫೋನ್ ಎತ್ತೋಂಗಿಲ್ಲ ಈ ಹಸಿ ಮಕ್ಳ ಕಡೆ ಏನಾರು ಹೇಳಿ ಒಟ್ಟು ಪಾರ ಆಗ್ಬೇಕಿಲ್ದ್ರ ಬಂದೋಗಿದ್ದಾರೆ ಸಾಯವ ಕೊಡವ ಕೊಡ್ತೇನೆ ಸಾಗರ್ ಕೊಡ್ತೇನೆ ಹೇಳ ಪಟ್ನ ಯಾವಾಗ ಇನ್ನು ಒಟ್ಟು ಸಂಜೆ ಕೊಡ್ತೇನೆ ಸಾಗರ್ ಸಂಜೆಗೆ ಸಾವ್ಕಾರ ಹೆಂಗ್ರಿ ಅಣ್ಣ ಹೇಳ್ರಿ ಈಗ ಟೈಮ್ ಯಾಡಾತ ಒಟ್ಟ ಇನ್ನು ಅಣ್ಣ ಹೇಳ್ರಿ 3 ತಾಸು ಟೈಮ್ ನೋಡು ಲಾಸ್ಟ್ ಕೊಡ್ತೇನೆ 3 ತಾಸು ಕೊಡ್ತೇನೆ ಏನಾರ ಬರ್ತು ಹಾಂ ರೀ ತಪ್ಪಿ ಮುಚ್ಕೊಂಡಿ ತಪ್ಪಿಸಿ ಎಲ್ಲಾರ ಹಾಯ್ದಿ ಮನಿ ಮತ್ತೆ ಮನ್ಯಾಗ ಬಂದ ಕುಂಡಾರ ನಾವು ಮನ್ಯಾಗ ಇದ್ದದ್ದು ಬಾಂಡೆ ಸಾಮಾನು ಹಿಡ್ಕೊಂಡು ಎಲ್ಲ ಹೋಗ್ಯಾರ ನೋಡಿ ಮತ್ತೆ ಮೊದಲ ಹೇಳ್ತಾನ ಒಟ್ಟು ಸಂಜೆ 3 ಒಳಗೆ ಒಟ್ಟು ಸಂಜೆ 3 ನೋಡ್ರಿ 6 ಗಂಟೆಗೆ ಕೊಡ್ತೇನೆ ರೀ 6 ಗಂಟೆಗೆ ಕೊಡ್ತೇನೆ 6 ಗಂಟೆಗೆ ಕೊಡ್ಲಿಕ್ಕಂದ್ರೆ ಇವನು ಆಳ್ ಕರ್ಕೊಂಬಂದು ಇವನು ಬಡಿಸಿ ಹೆಣ ಮಾಡಿ ಅಂಗಡಿಯಾಗ ಒಂದು ಹೊಸ ಕೀಲಿ ತಂದು ಹಾಕಿ ಇವನು ಮನಿಗೆ ಕೊಡ್ತೇನೆ ಸಂಜೆ ಕನ್ಕೊಡೋದು ಕೊಟ್ಟ ಬಿಡ್ತೇನೆ ರೊಕ್ಕ ನಿಮ್ಮನ್ನು ತಿನ್ನಾತೇನೆ ರೊಕ್ಕ ರೀ ಕೊಡ್ತೇನೆ ರೀ ಸಂಜೆ 3 ವರ್ಷ ಆತೈತ ನಿನಗೆ ನಾಚಿಕೆ ಒಬ್ರು ಏನಾರ ಐತೆನ ಕೊಡ್ತೇನೆ ಹಂಗ್ಯಾಕೆ ಮಾಡ್ತೀರಿ ಮಕ್ಕಳು ಒಂದು ಈಗ ಕೊಡ್ತೇನೆ ಕೊಡ್ತೇನೆ ರೀ ಇವತ್ತೊಂದು 3 ತಾಸು ಟೈಮ್ ಕೊಟ್ಟು ಸ್ವಲ್ಪ ಹೇಳಪ್ಪ ಇರ್ಲಿ ಬಿಡ ನಾಳೆ ಹೋಗೋಲಕ್ಕ ಇನ್ನೊಂದು 3 ತಾಸು ನೋಡ್ ಮತ್ತೆ 3 ವರ್ಷ ಬಿಡ್ದು ಇನ್ನು 3 ತಾಸು ಬಿಡಾಕ ಏನು ಹೋಗೈತೆ ಬಿಡ ಇರ್ಲಿ ಬಿಡ ಈಗ ಹೋಗೀಗ ಒಟ್ಟ 3 ತಾಸ ಮನಿಗೆ ಬರ್ತು 5 ಗಂಟೆಕಂದ್ರೆ ಮನಿಗೆ ಬರ್ತು ರೊಕ್ಕ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಮತ್ತೆ ನೋಡಿಲ್ಲೇ ಕೊಡ್ತೇನೆ 5 ಗಂಟೆ ಕೊಡ್ತೇನೆ ಇಲ್ಲ ಹೆಣ ನಕ್ಕಿನ ಮತ್ತೆ ಹೆಣನ ಮಾಡ್ತು ಹಡ್ಸಿ ಮಕ್ಕಳು ತಗೋತಾರೋ ರೊಕ್ಕ ಬಾಳ್ ಕೊಡೋದು ಗೊತ್ತಿಲ್ಲ ಸರ್ಸಿ ಯಾಕ್ರಿ ಏನೈತಿ ಹಿಂಗೆ ಕಂಜಕತ್ತೀರಿ ಆ ಸಾಲ್ಗಾರ ಭೇಟಿಯಾಗ್ರಿ ನನಗೆ ಹೌದಾ ಅವ್ರು 1 ಲಕ್ಷ ರೂಪಾಯಿ ಕೊಟ್ಟಾರಲ್ಲ 3 ವರ್ಷ ಅದು ಬಡ್ಡಿ ಕೊಟ್ಟಿಲ್ಲ ಅವ್ರಿಗೆ ಅವ್ರು ಭೇಟಿಯಾಗಿರ ಜೀವದ ಧಮ್ಕಿ ಹಾಕ್ಯಾರ ನನಗೆ ನೋಡ್ರಿ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾ ಇದ್ದೀನಿ ನೀ ಏನು ಮಾಡ್ತಿ ಅದ ನಾ ಹೇಳ್ದಂಗೆ ಮಾಡ್ಬೇಕು ನೀವು ನಾ ಏನು ಮಾಡ್ಬೇಕ ಸರಿ ಬರೀ ಒಳಗಡೆ ಹೇಳ್ತೀನಿ ನಕ್ಕಿ ಕೊಂದ ಬಿಡ್ತಾರಲ್ಲ ನನ್ನ ಕೊಂದ ಬಿಡ್ತಾವ್ರು ಭಾಳ ಕೆಟ್ಟ ಸುಳ್ಳು ಮಕ್ಕಳದಾರಲ್ಲ ಅವ್ರ 4-5 ಮಂದಿನ ಕೊಂದದಾರ ಅವ್ರಿಗೆ ನೋಡ್ರಿ ನೀವು ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾ ಇದ್ದೀನಿ ಏನು ಮಾಡ್ತಿ ನಾ ಹೇಳ್ದಂಗೆ ನೀವು ಮಾಡ್ತಿರಿಲ್ಲ ಹೇಳ್ದಂಗೆ ಮಾಡಿ ರೊಕ್ಕ ತಂದು ಕೊಡ್ತೀನಿ ನಿಮ್ಮ ತವ್ರ ಮನಿಂದ ಇಲ್ಲಿ ನಮ್ಮ ಗೊತ್ತು ತಾನೆ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿರೋ ಮಾತಾಡ್ತೀರಿ ಮತ್ತೆ ಹೆಂಗೆ ಮಾಡೋದು 3 ತಾಸು ಟೈಮ್ ಕೊಟ್ಟ ನೋಡ್ರಿ ಬರೀ ಮಾತು ಕಿವೇತ ಹಿಂಗೆ ಮಾಡ್ರ ಹಂಗೆ ಮಾಡಿದ್ರೆ ನಮ್ಮ ಮುಂದೆ ನಾ ಇದ್ದೀನಲ್ಲ ನಾ ಹೇಳ್ದಂಗೆ ಮಾಡಿ ಫಸ್ಟ್
ನಡೀರಿ ಅವ್ರು ಬಂದ್ಬಿಡ್ತಾರೆ ಮತ್ತೆ ಚಾಲು ಮಾಡಿ. ಹೌದು ಈ ಭಾರಿ ಐತಿ ಇದು ಪ್ಲ್ಯಾನ್ ಭಾರಿ ಐತಿ ಕರೆ ಭಾಳ ಹುಷಾರ ಹುಷಾರ. ಓಕೆ ಲಗುನ ಹಂಗೆ ಕೂತಾನ್ರಿ ಅಪ್ಪ. ಸತ್ಗಿತಾನ ನೋಡ್ಲಿ ಸುಮ್ಗ ಇವನು ನೋಡು ಬಾಲಿ ಹಾಕ್ ಸುಳೆ ಮಗನು. ಮತ್ತೆ ಇನ್ನೇನು ಸಮಾಚಾರ? ಯಾವ ಅಪ್ಪ ಸತ್ಗಿತಾನೇನು ಅಪ್ಪ ಸತ್ಯ ಅನ್ನಿ. ಏ ಮಾರಾಯಣ ಸತ್ತಿಲ್ಲೋ ಏ ಇಲ್ಲಿ ಬಾಯ್ ಏ ಬಾ ಈ ಕಡೆ ಬಾ. ಹೇಳ ಯಾವಾಗ ಕೇಳ ಗೊತ್ತಾ ಈಗ ನಿಮ್ಮಪ್ಪ ಸತ್ತಿಲ್ಲ, ಸಾಲ್ಗಾರು ಬರಕತ್ತಾರ. ಅದಕ್ಕೆ ನಾನೇ ಒಂದು ಪ್ಲ್ಯಾನ್ ಮಾಡಿದ್ವಿ ಸತ್ತೋಗಿದ್ದಾರೆ ಅಂತ. ಈಗ ನೀ ಏನು ಮಾಡ್ಬೇಕಂದ್ರೆ ಒಟ್ಟ ಅಳ್ಬೇಕಷ್ಟೇ. ಅಳಬೇಕು. ಹಾಂ ಅಳ್ಬೇಕು. ಕರೆಕ್ಟಾಗಿ ಕುತ್ಕೋ ಕುತ್ಕೋ ಅಳು. ಮತ್ತು ಮೂಗನ ಇಟ್ಕೋ. ಏ ಅವ್ರು ಬಂದಾಗ ಹೇಳ್ತೀನ. ಬಂತಾರ ಬರ್ಲಿಲ್ಲ ಸಾಲ್ಗಾರ ಬರ್ಲಿ ಇಲ್ಲದನ ಅವ್ರು ಬಂದ ಬಳಕ ಮುಗಿನ ಹಾಕೋತಾನೆ ಇವನು. ಆಯ್ತು ಹಾಂ ನಾವು ಅವ್ರು ಬಂದ್ ಬೆಳೆ ಕಳಿತೀವಲ್ಲ. ಮತ್ತೆ ಬಂದ ಬಳಕ ಈಗ ಅತ್ತೆ ಏನು ಮಾಡವ ಎಲ್ಲ ಎನರ್ಜಿ ಲಾಸ್ ಆಕೈತಿ ಮಗನ. ಆಯ್ತು ನೀನು ಬಾ ನೀ ಆಳ ಸ್ವಲ್ಪ ಕರೆ ಕರೆ ಸತ್ತವ್ರಿಗೆ ಆಳ ಏ ನಾವು ಗೊತ್ತಲ್ಲ. ಈ ಬಾತ್ರು ಬಂದ ಏ ಕಟ್ ಬಂದ್ರಿ ಯಾವನ್ಗೋಸ್ಕರನೋ ಸತ್ತೋದ್ರಲ್ರಿ. ನಾನು ಇನ್ಯಾರನ್ ಗಂಡ ಅಂತ ಕರೀಲೋ ನನ್ ಗಂಡ. ಮುಂದೆ ಯಾರಿಗತ್ತೆ ಅಪ್ಪ ಕರಿಬೇಕು ನಮ್ ಮಕ್ಳನ್ ಬೀದಿಗೆ ಬಿಟ್ಟು ಹೋದಲ್ಲೋ ನನ್ ಗಂಡ. ಏ ನಿನ್ನವನು ಕರೆ ಕರೆ ಸತ್ತಿಲ್ಲ ಕಪ್ಪ. ಯಪ್ಪ ನಮ್ಮ ಅವನ್ ಬಿಟ್ಟು ಹೋದಲ್ಲೋ ಯಪ್ಪ. ಇಷ್ಟು ಜಲ್ದಿ ಹೆಂಗ್ ಸತ್ತವನು ಅವನ. ನಿನ್ನ ತಿಂಡಿಗೆ ನೀ ಸತ್ತಲ್ಲೋ ನೀನು ಅವನ. ಅವನು ಸತ್ತಿಲ್ಲ ನಾನು ಇನ್ಯಾರನ್ ಗಂಡ ಅಂತ ಕರೀಲೋ ನನ್ ಗಂಡ. ಗಂಟ ಅತ್ ಕರಿತಿ ನನ್ನ ಗಂಟ ಅತ್ ಕರಿಕೆ ನಿಲ್ಲು ಒಂದ್ ಸ್ವಲ್ಪ ತಡ್ಪ. ಸುಮ್ಮನೆ ಅವ್ರು ನೋಡ್ತಾ ಇದ್ದಾರೆ. ಯಪ್ಪ ಬಂದ್ರ ಇಲ್ಲೇ ಬಂದ ಈ ನನ್ ಮಕ್ಳಿಗೋಸ್ಕರನೇ ಸತ್ತಲ್ಲೋ ನನ್ ಗಂಡ. ಅಯ್ಯೋ ನನ್ ಗಂಡ. ಬೇಡ ಹಿಂದೆ ನಮ್ಮ ಮಕ್ಳು ನನ್ನ ಹತ್ತ ಮಾಡೋದಲ್ಲೋ. ಈ ಆಫ್ ಸುಳೆ ಮಕ್ಳಿಗೋಸ್ಕರ ಸತ್ತಲ್ಲೋ ನನ್ ಗಂಡ. ನಮ್ಮ ಅಪ್ಪ ನಿಮ್ ಸಂಬಂಧ ಸತ್ತಿದ್ದು. ಏ ನಮ್ಮ ಸಂಬಂಧ ಯಾಕೆ ಸಾಯ್ತಾರ ಏ ಅಡಿಸಿ ಮಕ್ಕಳ ನೀನೇ ಬೆಳಿದೈತೆ ಅಪ್ಪ. ಸಾಲ ತಗೊಂಡಿದ್ದ ಸಾಲ ಕೇಳಿದ್ವು ಅಷ್ಟ. ನಮ್ಮ ಅಪ್ಪ ನಿನ್ ಮ್ಯಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾನು. ಈ ನಾಯಿ ನನ್ ಮಕ್ಳಿಗೋಸ್ಕರ ನನ್ ಬಿಟ್ಟೋದ. ಈ ನಾಯಿ ನನ್ ಮಕ್ಳಿಗೋಸ್ಕರ ಗಂಡ ಸತ್ತಲ್ಲೋ ನೀನು. ನಾನು ಇನ್ಯಾರನ್ ಗಂಡ ಅಂತ ಕರೀಲೋ. ನಮ್ಮ ಅಪ್ಪ ನಿಮ್ ಸಂಬಂಧ ಸತ್ತವನೆ. ರೊಕ್ಕ ನಮ್ಮ ಅಪ್ಪ ರೊಕ್ಕ ಕೊಡೋದು ಯಪ್ಪ. ಏ ಬಾರು ಆಡ್ಸಿ ಮಕ್ಳ ಕುಂದ್ರೆ ನನ್ ಮಕ್ಳು ಇನ್ಯಾರನ್ ಅಪ್ಪ ಅಂತ ಕರಿಬೇಕು. ಯಾಕೆ ಸತ್ತ ಹೆಂಗ ಸತ್ತ ಅವ? ಏ ಅಳಬಾಡ್ಗಪ್ರಿ ಓ ನಿಮ್ ಸಂಬಂಧ ನನ್ ಗಂಡ ಪ್ರಾಣ ಕಳ್ಕೊಂಡವನೆ. ಸುಮ್ಮನೆ ಏ ರೊಕ್ಕ ಕೇಳ್ಬೇಕ ನಮ್ಮ ಅಪ್ಪಂದು. ಏ ಸುಮ್ನಿರು ಯಾಕೆ ಹಿಂಗೆ ಯಾಕೆ ಮಾಡ್ಕೊಂಡು ಏನು ಬೇಕಲ್ಲ. ಈ ಸಾಕಾರಲ್ಲ ನಮ್ಮ ಅಪ್ಪ ನಿನ್ ಮ್ಯಾಗ ಬಡದ ಅಪ್ಪ. ಸಾಲಗೋಸ್ಕರ ನನ್ ಗಂಡ ನನ್ನ ಬಿಟ್ಟು ಹೋದ. ನಾವು ರಾಕ್ ಮುಣಿಗಿದು ಅಲ್ಲೋ ಅಡಿಸಿ ಮಕ್ಕಳ್ರೆ. ನಮ್ಮ ಮುಂದಿಂದ ಹೆಂಗೋ ನಾವ್ ಹೆಂಗ ರೊಕ್ಕ ಕೊಟ್ಟು ನಾವ್ ಉಳ್ದಾತಲ್ಲೋ ಯಪ್ಪ. ಸಾಲ ಇವತ್ತಿಲ್ಲ ನಾನು ತೀರ್ಸ್ತಾ ಇದ್ದ. ಇಂಥ ಹಡಿಸಿಗಣ್ಣ ಮಕ್ಕಳಿಗೆ ನಾವು ರೊಕ್ಕ ಕೊಟ್ಟು ನಾವು ಉಳ್ದಾತಲ್ಲೋ ಈಗ ಪರಿಸ್ಥಿತಿ. ಅಯ್ಯೋ ನನ್ನ ಗಂಡ ಓರಾಗತೈತಿ ನಿಂದ. ಆತು. ಅಯ್ಯೋ ಮಗನೇ ಸುಮ್ನೆ ಕೂತ್ಕೊಳ್ಳು. ಏನೋ ಅಪ್ಪ ಏನೋ ಅಲ್ಲ ಅವ. ಏ ನಿಮ್ಮ ಅಪ್ಪನ ಜೋಡಿ ನಾನು ರೊಕ್ಕ ರೊಕ್ಕ ನಮ್ಮ ರೊಕ್ಕ
ಹೋದ್ರ ನಾ ಏನ್ ಮಾಡ್ಬೇಕು? 2 ವರ್ಷದ ಬೈಟು ನಂದ ಒಯ್ಕೊತ್ ಹೋರು. ನಿಮ್ಮ ಅಪ್ಪ ಹಾರು ಹೊಯ್ಕೊತ್ತ ನಮ್ಮ ಅಪ್ಪ ಹೋದಲ್ಲಿ ನೀವ್ ಯಾಕೆ ಬಂದಿರೋ ಈಗ? ನಾವು ರೊಕ್ಕ ಕೇಳಾಕ್ ಬಂದು ಈಗ ನಿಮ್ಮನ್ ಕತೆ ನಮ್ಮ ಅಪ್ಪ ಒಯ್ಕೊತದ, ನೀವು ಒಯ್ಕೊತಾರ ಮಕ್ಕಳಿಗೆ. ರೊಕ್ಕ ಕೊಟ್ಟು ಹೊಯ್ಕೊತ್ ಹೋಗುದನು. ಏ ಚುಟ್ಮ್ಯಾ ಅಪ್ಪ ನಿಮ್ಮ ಅಪ್ಪ ಪೊಲೀಸ್ ಸ್ಟೇಷನ್ ಹೇಳ ಅನ್ಸಿಸ್ ಪೊಲೀಸರು ಬಂದು ಪೊಲೀಸ್ ಸ್ಟೇಷನ್ ಲಾಠಿ ನಮ್ಮ ಅಪ್ಪ ಬರ್ರಿ ಸಾಯಿ ಮುಂದೆ ಚೀಟಿ ಬರ್ದಿ ಸಾಯ್ತಾನು. ಏ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಗು. ಫೋನ್ ಹಚ್ಚಿ ಕರ್ಕೊಂಬಾ. ಕೊಟ್ಟು ಬರ್ತೀನಿ. ನಮ್ಮ ಅಪ್ಪ ಸಾಯಿ ಏ ಕುಂಡೈತಿ ಅಯ್ಯೋ ಅಣ್ಣ ನನ್ ಗಂಡ ಹೋಗಿರದೆ ನೀನು ಹೋಗು ಎದ್ದಾಳು. ಏ ಬ್ಯಾಡ ಗಪ್ಕೊಂಡಿಲ್ಲ. ಅಯ್ಯೋ ಅಣ್ಣ ಬಿಡಣ್ಣ ನೀನು. ಏ ಕುಂಡು ಅಕ್ಕ ಹೋಗ್ಯಾವ ಗಪ್ರು. ಏ ನಮ್ಮ ಅಪ್ಪ ಸತ್ತಿದ ನಿಮ್ ಸಂಬಂಧ ನಮ್ಮ ಅಪ್ಪನ ಹೆಂಗ್ ಮಾಡಿ ಉಳಿಸ್ಕೊಂಡ್ರಿ? ಏ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಬ ಹೋಗು. ಕರ್ಕೊಂಡ್ಬರ್ತಿಲ್ಲ. ಏ ಕುಂಡು ಮರೆ ಅಣ್ಣ ನೋಡೋಣ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ನನ್ ಗಂಡ ಸತ್ತೋನ್. ಇವಾಗ ನಾವ್ ಏನ್ ಮಾಡುದು? ನಮ್ಮ ಹತ್ರ 1 ರೂಪಾಯೂ ಇಲ್ಲ ಅಣ್ಣ, ಏನ್ ಮಾಡೋದು? ಹಿಂಗಾರ ಸಾವ್ಕಾರ ಹಿಂಗಾರ ಪರಿಸ್ಥಿತಿ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಹಂಗ್ ಸತ್ತಲ್ಲೋ. ಏನಂದ್ರೆ ಹಾ ಅಷ್ಟ ಮಣ್ಣು ರೊಕ್ಕ ಕೊಟ್ಟ ಮಾಡೋರಕ್ಕವ್ರ ಮಣ್ಣು ಕೊಟ್ಕೋರು ಬೇಕಾರೆ ಅಲ್ಲಿ ಇಟ್ಕೊಂಡು ಹತ್ಕೊಂಡವ್ರು. ನಾವು ರೊಕ್ಕ ಕೊಟ್ಟ ಗಪ್ ಜಾಗೆ ಬಿಟ್ಟು ನಡೀಲಿ ಈಗ ಬೇರೆ ಹೋಗ್ಯಾವಲ್ಲ ರೊಕ್ಕ. ಹೋಗೋಲಕ್ಕರೆ ಹಡಿಸಿ ಮಗ ಹೆಸರು ಬರೋದಿಟ್ಟು ಏನಂತ ನನಗೆ ಮತ್ತೆ ಕೇಸ ಆದಿದ್ದಾದ್ರೆ ಮತ್ತೆ ನಮ್ಮನೆ ಮೀತೈತೆ ಅದು ಈಗ ಹಂಗ ಮಾಡಿ ಅಷ್ಟ ಮಾಡು. 1 ಲಕ್ಷ ಕೊಟ್ಟು ನಮ್ಮ ಅವ್ನ ಕರ್ದಾಗಿ ಅದೇ ಇವ್ರ ಹೆಸರು ಬರ್ದಿಟ್ಟೆ ಸತ್ತೋಗಿದ್ಯಲ್ಲೋ. ಏವ ತಂಗ್ಯವ ಇವ್ರ ಜೀವನನು ಹಾಳು ಮಾಡ್ದಂಗ ಆತಲ್ಲೋ. ನೀನೇನೋ ಹೋಗೋದು ಹೋದೆ. ಏ ತಂಗ್ಯವ ಅಣ್ಣ ಹೇಳೋಣ. ಈಗ ನೋಡುವ ಆಗೋದಾಗಿ ಹೋಗೈತೆ. ಇರು ಅಣ್ಣ ಏನು ಹೇಳ್ತಾರೆ ಹೇಳೋಣ. ಹೇಳ ಸಾವ್ಕಾರ ನೀವು ಹೇಳ್ರಿ. ಈಗ 1 ಲಕ್ಷ ರೂಪಾಯಿ ಕೊಟ್ಟೈತಿವ. ಹಾ ಅದ 50,000 ಬಡ್ಡಿ ಎಲ್ಲ ಹೋಗೈತಿ. ಇನ್ನ ನಾನ 1 ಲಕ್ಷ ರೂಪಾಯಿ ಕೊಡ್ತನು. ಮುಗಿಸ್ಕೊಂಬಿಡ್ರಿ. ಕೇಸ ಆದಿದ ಅನ್ನಕ್ ಹೋಗ್ಬೇಡ್ರಿ. ಪೊಲೀಸರು ಬೇಡ, ಕೇಸ್ ಬೇಡ. ಇಂಥವ್ರು 1000 ಮಂದಿಗೆ ರೊಕ್ಕ ಕೊಡದನ್ನ. ಅಣ್ಣ ನಿಮ್ ದೊಡ್ಡ ಮನ್ಸು ಕಣಣ್ಣ. ನಿಮ್ಮಂತ ಜಗಳ ಹುಚ್ಚ ಮಕ್ಕಳು ಹುಡುಕಾಡ್ರು ಸಿಗಲ್ಲಣ್ಣ. ಏ ಮತ್ತೆ ಕುಸುಳ್ ಮ್ಯಾಗ ಆಯ್ತುಲಿ. ಅಣ್ಣ ಅವ ನನ್ ಮಗ. ಕೊಟ್ಟವ್ ಕರ್ಬಟ್ಟಿಗೆ ತಗೊಂಡ್ ನಾವ್ ಇರ್ಬೋದ್ರ ಹುಡ್ಸೋಳ್ ಮಕ್ಳು ಅಣ್ಣ ಇಲ್ಲ ಅಣ್ಣ ದಮ್ಮಯ್ಯ ಅಣ್ಣ ಅಷ್ಟ್ ಮಾಡೋಣ, ನಿಮ್ ಪುಣ್ಯ ಕಟ್ಕೊಳ್ಳ. ಅಷ್ಟ ಮಾಡ್ಬಿಡ. 1 ಲಕ್ಷ 1.5 ಲಕ್ಷ ಅವು ಅದು ಹೋಗ್ಲಕ್ಕವ. ನಮ್ಮ ಅಪ್ಪ ಒಂದು ಹಾರಾಡ್ ತರ್ಬೇಕಿಲ್ರಿ ನಿಮ್ಮ ಅವ್ನ. ಏ ನಮಗೇನು ಗೊತ್ತು ಮರೆ, ನಾವ್ ರೊಕ್ಕ ತರ ಇಸ್ಕೋದ್ ಬಂದು. ಅಣ್ಣ ಫೋನ್ ಹಚ್ಬೇಕು ಅನ್ಕೊಂಡೆ ಎಲ್ಲ ನಮ್ಮ. ಏ ಸಾವ್ಕಾರ ಬೇಡ. ಈಗ ಕೊಡ್ತಿರೋ ಈಗ ಕಟ್ ಕೊಡ್ತಿರೋ? ಏ ಈಗ ಕೊಟ್ಟ ಒಟ್ಟ ನಮ್ಗೆ ಸಾವಿರ ಬೇಡ. ಇದು ಏನ್ ಬೇಕಿಲ್ಲ ಸುದ್ದಿ. ಏ ಬೇಡ 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 ಬೇಡ. ರೊಕ್ಕ ಜಲ್ದಿ ಕೊಟ್ಟು ಮನೆಗೆ ಹೋರು ಮಕ್ಕಳಿಗೆ. ಈಗ ಅವತ್ ಕೊಡು ಕೊಡಕ್ಕೆ. ಏ ಯಾಕೆ ಬರ್ದಾಡ್ತಿರು ರೊಕ್ಕಕ್ಕ? ಯಾಕೆ ತಗೋರ್ವಾ ನಿಮ್ಮಂತ ಜಗದ ಎಲ್ಲಿ ಸಿಗಲ್ಲಪ್ಪ. ತಗೋರ್ವಾ. ಏ ಸಾವ್ಕಾರ ಮಣ್ಣು ಮಾಡವನ ಮಣ್ಣು ಮಾಡು. ಅದು ಉಳಿಕಿದ ಏನೈತಿ ಇನ್ನೊಂದ್ ಸ್ವಲ್ಪ ಐತಿ ಗೊತ್ತು. ಇಲ್ಲ ಅಣ್ಣ ಇನ್ ಮಿಕ್ಕಿದ್ದು ಕೊಟ್ರೆ ಚೆನ್ನಾಗಿರ್ತೈತಿ. ಯಾಕಂತಂದ್ರೆ ನನ್ ಗಂಡ ಸತ್ತೋಗೋನಲ್ಲ, ಎಲ್ಲರ ಮನೆ ಬಗ್ಲಿಗೂ ಬರಕ್ ಕಳಿಸ್ತೀನಿ. ಇನ್ನೊಂದ್ 2 ತಾಸು ಬಿಟ್ಟು ಕಳಿಸ್ತೀನಿ ತಗೋ ರೊಕ್ಕ. ಇಪ್ಪ ಹೋರು ಹುಚ್ಚ ಮಕ್ಕಳು ಎದ್ ಬಿಡ. ಅಣ್ಣ ಕುಡಿತಿರೋ? ಏ ನಾವ್ ಹೋಗ್ ಸಾಕಳಪ್ಪ. ನಿನ್ನ ಪಾದಕ್ಕೊಂದು ದೊಡ್ಡ ನಮಸ್ಕಾರ. ನಮ್ ಚಲೋ ಮಾಡಿತಿ ನಿನ್ನಿಂದ. ಹಾ ಬಡ್ದು ನಿನ್ನಿಂದ ಚಲೋ ಆತು. ಹೋಗಿ ಅವಂಗೂ ಬಡ್ಡಿ ಕೊಡದಲ್ಲ, ಏನ್ ಬಡ್ಡಿ ಆಡುದಿಲ್ಲ. ಏ ನೀ ಅವನಾರ ಕರ್ಕೊಂಡ್ ರೊಕ್ಕ ಅದು ಇಸ್ಕೊಟ್ಯಾ? ಬೇಡ ಬೇಡಪ್ಪ. ಅಣ್ಣ ಅಣ್ಣ ಲಗುನ್ ಹಾಕ್ಸಣ. ಜಲ್ದಿ ಬರ್ತಾವ್ ರೊಕ್ಕ ಬರ್ತಾವ್. ಹ್ಞೂ ಅಣ್ಣ. ಏ ಹೋಗಿ ಕರ್ಕೊಂಬ ದುಡ್ಡು ಇಸ್ಕೊಂಡು. ಸಾವ್ಕಾರ ಅವ್ನು ಯಾ ಜಲಮ್ದಾಗ ಇವ್ರದ್ದೇನು ಮನಿತಾನದ ಏನು ತಿಂದಿದ್ದು ಯಾಂಬಲ್ ದೇವ್ರ ಏನು ಎಷ್ಟು ರೊಕ್ಕ ಹೋದ್ವು ಕೊಡುವಂಗ ಕೊಟ್ಟ. ನೋಡಿ ನಮ್ಮ ಹೆಸರು ಮೇಲೆ ಬರ್ದಿಟ್ಟು ಸತ್ತಾನಂದ್ರ ಏನು ಹನಿ ಬಡ್ಕೋವ ಇಂಥ ಮಂದಿ ಇರ್ತೈತಿ. ಬೇಸ್ಕೊಂಡು ಬೇಗ ಬೇಗಳೇನ ಏನು ಬೀತಾರ ಹುಡುಗರ ಹಚ್ಚಿ ಮಕ್ಕಳ ಯಾತ್ ಚಿಕ್ಕತ್ತ ಮಾತಾಡ್ತಾರ. ಏ ತಗದಲ್ಪ ನಮ್ಗೆ ಯಾವ ಮಾಡಿರ್ಕಿಲ್ ದೇವ್ರ ಹಿಂಗ. ಓ ನಡಿ ಮಾರಣ ಬಂದ್ ರೊಕ್ಕ ಕೊಟ್ಟ ಅವ್ನ ಹೋಗಲ್ಬಾ. ಹೆಣ ಮಾಡಿ ಬಿಡಕ್ಕೆ ಆದ್ರು ಆದ್ರು ನಿನ್ ಸಂಬಂಧ ಹತ್ತತ್ತು ತಲೆನೋ ಬಂತು. ಪ್ಲಾನ್ಲಿ ನಿಂದ ಅಂತಿಂತ ಪ್ಲಾನ್ ಎಷ್ಟು ಚಂದ ಐತಿ ನನ್ನ ಮಗನೇ. ನೀನು ಭಾಳ ಚಂದ ಐತಿ ಮಗನೇ. ಏ ನಿನ್ನವನ್ ಕಮಿಷನ್
ಏ ಕಮಿಷನ್ ಎಲ್ಲ ಸಾಯಂಕಾಲ ನೈಟು ನೈಟ್ ಮಗನ ಕಮಿಷನ್ ನಿನಗ 100 ಇವಂಗ 100 ನನಗ್ ಜಾಸ್ತಿ ನಿನಗೆ 2000 2,000 ಬೇಡ 3,000 ಕೊಡ್ರಿ ಸೀರೆ ತಗೋತೀನಿ ಸೀರೆ ಕೊಡ್ತೆ ಎಷ್ಟೋ ವರ್ಷ ಆಯ್ತು ತಗೋರಿ ಕೊಟ್ಟೋರಿ ಇಟ್ಕೋರಿ ನಡೀರಿ ಹೋಗೋಣ ಅದೇನ್ ಹೊಕ್ಕಿ ಇನ್ನ ಮಿಕ್ಕಿದ ದುಡ್ಡು 2 ತಾಸು ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳೋಣ ಬಾರಿ ಆತ್ ನೋಡಿ ಏ ನನ್ ಮಗ ಜನ ಬಾರಿ ಪ್ಲಾನ್ ಮಾಡಿದ್ನಿ ಮತ್ತೆ ನಾವು ಕೊಂದ ಬಿಡ್ತಿರ್ಲಿ ಭಾಳ ಸುಮಾರು ಅದಾರ ಅವ್ರ ಹೌದಾ ಹೆಂಗಂದಿನಿ ಅಲ್ಲಿ ಬಂದು ಹಿಂಗೆ ಎದಿ ಮೇಲೆ ಹೆಂಗೆ ಹಿಡಿದ್ರು ನಿಂದ ನನಗೆ ಯಾಕೆ ಮಗನ ಅವ್ರು ಹಂಗೆ ಮಾಡ್ಯಾರ ತೋರ್ಸಾತನೆ ಹಿಂಗೆ ಹಿಡಿದ್ರು ನನಗೆ ಕೈ ಮಾಡಕತ್ತಿ ಹಂಗೆ ಮಾಡ್ರು ಅವ್ರ ಹೇಳತ್ತಾನೆ ಈಗ ನೋಡ್ರಿ ಏನಿಲ್ಲ ನಿನಗೆ ಹೇಳ್ತಾನು ತೆಗಿರಿ ಫಸ್ಟ್ ನೋಡಕ್ ಆಗ್ತಿಲ್ಲ ನಿಮ್ಮನ್ನ ದೇವ್ರಿಗೆ ಇಡವ ಹಿಂಗೆ ಬಂದು ಹಿಡ್ದಂಗೆ ಈಗ ನೋಡ್ರಿ ಏ ಕೇಳಿಲ್ಲಿ ಅವ್ರು ಏನೇನು ಮಾಡ್ರಿ ಹೇಳ್ತಾನ ಆಯ್ತು ಹೇಳ್ರಿ ಹಂಗೆ ಮ್ಯಾಗ ಕೈತಿಗೆ ಏನೆಲ್ಲ ಪಿಸ್ರಮ್ಮ ಮಗನ ಹೇಳು ರೊಕ್ಕ ಎಂದು ಕೊಡ್ತಿ ನಾಳೆಗೆ ಎಂದು ಕೊಡ್ತಿ ರೊಕ್ಕ ಎಂದು ಕೊಡ್ತಿ ನನ್ನ ಬಳಿ ಏನದ ರೊಕ್ಕ ಏ ಅವ್ರು ನಾನು ಕೇಳ್ರು ಹಂಗ ಮತ್ ನನಗೆ ಯಾಕೆ ಕೇಳಕತ್ತಿ ಅವ್ರಿಗೆ ಕೇಳಬೇಕು ನಿಮ್ಮ ಅವ್ವಾಗ ಹೇಳ್ತಾನೆ ಆಕ್ಟಿಂಗ್ ಮಾಡಿ ಆಯ್ತು ಹೇಳು ಆಕ್ಟಿಂಗ್ ಏನ್ ಬೇಡ ಹಂಗೆ ಹೇಳ್ರಿ ನನ್ಗೆ ಅರ್ಥ ಆಗ್ತತೆ ನಿಮ್ ಬಂಡವಾಳ ಏನಂತ ಗೊತ್ತಲ್ಲ ನನಗೆ ಹೊಸ್ದಾಗಿ ಹೇಳಕತ್ತೀರಿನಾ ಹೇಳ್ರು ನಾನು ಇಲ್ಲಿ ಹಾ ಕಾಲು ಬೀಳ್ತೀನಿ ನಾ ಏನೇನು ಗೊತ್ತಾಯ್ತೇನ ಕಾಲು ಬೀಳ್ತೇನೆ ಇಲ್ಲಿ ಕೈ ಮುಗಿತೇನೆ ಇಲ್ಲಿ ಮತ್ತೊಬ್ಬ ಬಂದಿದ್ಲ ಅವ ಮುತ್ತು ಅವಂಗ ಬೇಡ್ಕೊನಿ ಈ ಕಡೆ ಕುತ್ಕೊಂಡಿದ್ದಲ್ಲ ಅವನೇನ ಅವಲ ಏ ಮೊಬ್ಬರ್ಸಿ ಅವ್ನು ಹೇಳಿ ಅವ್ನು ಹೇಳ್ಬೇಕು ಅವ್ನು ಹೇಳಿದೆ ಅವ್ನು ಹೇಳ್ಬೇಕ ಇರುವಾತಕ ಇನ್ನೊಂದು 2-3 ತಾಸು ನಾ ಏನು ಮಾಡೀನಿ 15 ದಿವ್ಸ ಕೊಡ್ತೇನೆ ನೀನು ಇನ್ನೊಂದು 2-3 ತಾಸು ಕೊಡ್ಬೇಕತ್ತ ಅನ್ನಕತ್ರು ಹೆಂಗ ಪಾರ್ ಆದ ಒಟ್ಟು ನಾನು ಹಿಂತಿತೆಗೆ ಬರ್ಬೇಕತ್ತ ನಂದು ಚಿಂತಿ 3 ದಿನ ಆತು ನಿನ್ನ ಮುಚ್ಚಿ ನೋಡ್ರಿ ನಾವು ಥ್ಯಾಂಕ್ ಯು ಅದಕ್ಕಾಗಿ ನಾ ಅಲ್ಲಿಂದ ಉಡಿ ಬನ್ನಿ ಉಡಿ ಬಂದವನು ಮನೆ ತೆಗೆ ಬನ್ನಿ ನಿನಗೇನು ಹೇಳಿ ಆಮೇಲೆ ಗೊತ್ತಾಯ್ತು ಆಯ್ತಿಲ್ಲ ಆಯ್ತಿಲ್ಲ ಅಲ್ಲ ಮಗನ ಈಗ 1,50,000 ರೂಪಾಯಿ ಒಂದು ಗಜ್ಜಿನಾಗ ನಿಮ್ಮ ಅವ್ವ ಸ್ಪೋರ್ಟ್ ಮಾಡಿ ಬಾಂಬ್ ಹಾರಿಸ್ಬಿಟ್ಟಾಳ ಅವೇ ರೊಕ್ಕ ಕೊಡಕತ್ತಿ ಯಾರಿಗೆ ನನಗೆ ಹಾ ಕರೆಕ್ಟ್ ತಾನೆ ಈಗ ನೋಡ್ರಿ ಒಟ್ಟ 1 ಲಕ್ಷ ದುಡ್ಡಿಸ್ಕೊಂಡು ಅವ್ರು ಬರೋದ್ನಾಗೆ 15 ದಿನ ಕಣ್ಣಿಗೆ ಹೋಗ್ಬಿಡಿ ನೀವು ಕಣ್ಣಿ ಕಾಣ್ದಂಗ ಏನು ಹೊಕ್ಕಿ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರ ಪ್ಲಾಸ್ಟಿಕ್ ನಂಬದ ಸರ್ಜರಿ ಅವ್ರದ್ದು ಹೌದಾ ಏ ಮನೇಲಿ ಇದ್ವಲ್ಲ ಪ್ಲಾಸ್ಟಿಕ್ ತಗೊಂಡು ಕೊಟ್ಬಿಡೋಣ ಅದನ್ನ ಹೇಳ್ತಾನೆ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರ ಹುಬ್ಳ್ಯಾಗ ಹೆಂಗ್ ಮಾಡ್ತಾರ ಬೆಂಗಳೂರು ಮಾಡ್ಸೋನು ಭಾಳ ಚಲೋ ಆಗೈತಿ ನನ್ನ ಮೂತಿ ರಜನಿಕಾಂತನ ಮೂತಿ ಹೆಂಗ್ ಮಾಡ್ತಾರ ಇರಾತಕ್ಕೆ ರಜನಿಕಾಂತನ ಮೂತಿ ಹೆಂಗ್ ಒಟ್ಟು ಕೂನ್ ಹತ್ಬಾರ್ಲ ನಾ ಮೂತಿ ಹೆಂಗ್ ಮಾಡ್ತಾರ ಆದ್ರೆ ನಾ ಪ್ಲಾಸ್ಟಿಕ್ ನಾವ ಕೊಡ್ಬೇಕು ಹ್ಞೂ ಅವು ಬ್ಯಾಳಿ ಪ್ಲಾಸ್ಟಿಕ್ ಚಾಪುಡಿ ಪ್ಲಾಸ್ಟಿಕ್ ಮತ್ತು ಯಾವ್ದಾದ್ರು ಪ್ಲಾಸ್ಟಿಕ್ ಇರ್ತಾವಲ್ಲ ಏ ಅದಾವಲ್ಲ ನಮ್ಮ ಮನೆಗೆ ನೋಡ್ರಿ ಏನು ಚಂದ ಮಾತಾಡಿದೆ ನಾನು ಹೆಂಡ್ತಿ ನೀನ ಏನು ನಡ್ರಿ ಪಟ್ನ ನಡ್ರಿ ಈ ಒಟ್ಟ ನಡ್ದ ಬಿಟ್ರೆ ಒಳಗೆ ನಡ್ರಿ ಒಟ್ಟ ಊರು ಬಿಟ್ಟು ಹೋಗಿ ಬಿಡೋದು ನೋಡು ಪಟ್ನ ಏಯ್ ನೀ ಇದನ್ನು ತಗೋರ ಸಾಮಾನ ನೀ ಅದನ್ನ ತಗೋರ ನಡ್ರಿ ಪಟ್ನ ನಡ್ರು ಒಟ್ಟ ಊರು ಬಿಟ್ಟು ಹೋಗಿಬಿಡ್ದ ಪಟ್ನ ಬಾರೋ ನಿನ್ನವನ ಏನು ಪಿಸರಿಸಿ ಮಕ್ಕರಿ ನಿನಗೆ ಬರಬಾ ನಿನ್ನವನು ಬಾರಿಸ್ಬೇಡ ಹಡಿಸ್ಕಣ ಮಗನ ನಿನ್ನವನೇ ನಡೆಯೋ ನಿನ್ನವನು ಬರೋವ್ರ ಏನು ಮಾರ ಅಲ್ಲ ನಿನ್ನವನು ಮತ್ತೆ ಬಾರಿಸ್ತಿಲ್ವೋ ಅವ್ರು ಕರ್ಸಾವದಿ ಚಿಪ್ಪಳಿ ಹಿಡಿಸ ಮಗನ ನಡೆಯೋ ಅಲ್ಲ ನಡ್ರಿ ಹಡ್ಡಿ